ಕಾರ್ಕಳ ಪಡುಬಿದ್ರೆ ರಾಜ್ಯ ಹೆದ್ದಾರಿಯ ಕಂಚಿನಡ್ಕದಲ್ಲಿ ಸ್ಥಾಪಿಸಲು ಉದ್ದೇಶಿಸಿದ್ದ ಕಂಚಿನಡ್ಕ ಟೋಲ್ ಅನ್ನು ಈಗ ರದ್ದುಪಡಿಸಲಾಗಿದೆ. ಈ ಮೂಲಕ ಕಾಂಗ್ರೆಸ್ ನಡೆಸಿದ್ದ ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ಕಿದೆ. ಇವತ್ತು ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರ ನೇತೃತ್ವದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆಯ ಸಚಿವರನ್ನ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ನ ನಿಯೋಗದವರು. ಒಂದು 2 ದಿವಸದ ಹಿಂದೆ ಕಾಂಗ್ರೆಸ್ನವರೇ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಕಂಚಿನಡ್ಕದ ಟೋಲ್ ಗೇಟನ್ನು ರದ್ದುಪಡಿಸಬೇಕು ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿದೆ, ಅವರದ್ದೇ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿರುವಂತಹ ಒಂದು ಟೋಲ್ ಗೇಟ್ನ ವಿರುದ್ಧ ಕಾಂಗ್ರೆಸ್ಸೇ ಹೋರಾಟವನ್ನು ರೂಪಿಸಿತ್ತು. ಈಗ ಕಾಂಗ್ರೆಸ್ನ ನಾಯಕರುಗಳೇ ಹೋಗಿ ಸಚಿವರನ್ನ ಭೇಟಿ ಮಾಡಿ ಟೋಲ್ ಗೇಟನ್ನು ರದ್ದುಪಡಿಸಬೇಕು ಅಂತ ಒತ್ತಾಯ ಮಾಡಿ ಅಧಿಕೃತವಾಗಿ ಈಗ ಲೋಕೋಪಯೋಗಿ ಇಲಾಖೆಯಿಂದ ಆದೇಶ ಕೂಡ ಹೊರಡಿಸಲಾಗಿದೆ. ನಾಳೆ 24ನೇ ತಾರೀಕಿಗೆ ಇನ್ನೊಂದು ಬೃಹತ್ ಹೋರಾಟಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿತ್ತು. ಕಂಚಿನಡ್ಕದಲ್ಲಿ ಬಸ್ ಮಾಲಕರ ಸಂಘದವರು ಕೂಡ ನಾಳಿನ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು. ಸಂಪೂರ್ಣ ಬಂದ್ ರೀತಿಯಲ್ಲಿ ಒಂದು ಬೃಹತ್ ಹೋರಾಟಕ್ಕೆ ಪ್ಲ್ಯಾನನ್ನು ರೂಪಿಸಿದ್ರು, ಟೋಲ್ ಗೇಟನ್ನು ರದ್ದುಪಡಿಸಬೇಕಂತ ಹೇಳಿ. ಅಂದರೆ ಇಲ್ಲಿ 2-3 ಹೋರಾಟದ ತಂಡಗಳು ಕಂಡು ಬಂದಿತ್ತು. ಒಂದು ಆರಂಭದಲ್ಲಿ ಕಾಂಗ್ರೆಸ್ ಹೋರಾಟವನ್ನು ಮಾಡಿತ್ತು, ವಿನಯ್ ಕುಮಾರ್ ಸೊರಕೆ ಅವರ ನೇತೃತ್ವದಲ್ಲಿ, ಮುನಿಯಾಲ ಉದಯ್ ಕುಮಾರ್ ಶೆಟ್ಟಿ, ಹೀಗೆ ಕಾಂಗ್ರೆಸ್ನ ವಿವಿಧ ನಾಯಕರು. ಮತ್ತೊಂದು ಕಡೆ ಊರಿನವರು, ಪ್ರಮುಖರೆಲ್ಲರೂ ಕೂಡ, ಒಂದಷ್ಟು ಸಂಘಟನೆಯವರೆಲ್ಲರೂ ಕೂಡ ಜೊತೆಯಾಗಿ ನಾಳೆ 24ನೇ ತಾರೀಕಿಗೆ ಒಂದು ಹೋರಾಟವನ್ನು ರೂಪಿಸಿದ್ರು. ಈಗ ಯಾರೇ ಹೋರಾಟ ಮಾಡಲಿ, ಆದರೆ ಟೋಲ್ ಗೇಟನ್ನು ರದ್ದುಪಡಿಸಲಾಗಿದೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ನಾವು ಮೊನ್ನೆ ಕೂಡ ನ್ಯೂಸ್ ಮಾಡುವಾಗ ಹೇಳಿದ್ದೆವು, ಕಾಂಗ್ರೆಸ್ನವರು ಹೋರಾಟ ಮಾಡುವ ಬದಲು ನೀವು ಸಚಿವರನ್ನ ಭೇಟಿಯಾಗಿ ಈ ಟೋಲ್ ಗೇಟನ್ನು ರದ್ದುಪಡಿಸೋದಕ್ಕೆ ನಿಮ್ಮದೇ ಸರ್ಕಾರ ಇರುವ ಹಿನ್ನೆಲೆಯಲ್ಲಿ ಒತ್ತಾಯ ಮಾಡಿದರೆ ಒಳ್ಳೆಯದು ಅಂತ ಹೇಳಿ. ವಿನಯ್ ಕುಮಾರ್ ಸೊರಕೆ ಮತ್ತವರ ತಂಡ ಈಗ ಅದನ್ನು ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಕಂಚಿನಡ್ಕದ ಟೋಲ್ ಗೇಟನ್ನು ರದ್ದುಪಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಮಾಡಿದ್ದ ಹೋರಾಟಕ್ಕೆ ಈಗ ಜಯ ಲಭಿಸಿದೆ.